ಚಿತ್ರಾಪುರದ ಕಡಲ ತೀರದಲ್ಲಿ ಮತ್ತೆ ಕಡಲು ಕೊರೆತದ ಸಮಸ್ಯೆ ಕಾಣಿಸಿಕೊಂಡಿದೆ. ಕಳೆದ 2 ದಿನಗಳಿಂದ ಕಡಲು ಅಬ್ಬರಿಸ್ತಾ ಇದ್ದು ಮಂಗಳೂರಿನ ಪಣಂಬೂರು ಮೊಗವೀರ ಮಹಾಸಭಾ ವ್ಯಾಪ್ತಿಗೆ ಒಳಪಟ್ಟ ಮೈದಾನ ರಂಗಮಂದಿರ ಬಳಿ ಸುಮಾರು 15 ಅಡಿ ಭೂಮಿ ಸಮುದ್ರ ಪಾಲಾಗಿದೆ. ಇನ್ನು ಇಲ್ಲಿ ನಡೆಸಲಾದಂತಹ ಹಲವು ತೆಂಗಿನ ಮರಗಳು ಇದೀಗ ಕಡಲು ಪಾಲಾಗುವ ಸಾಧ್ಯತೆ ಇದೆ. ಊರಿನ ಗ್ರಾಮಸ್ಥರು ತಮ್ಮ ಕ್ಷೇಮ ನಿಧಿಯನ್ನು ಬಳಸಿ ಅಂದಾಜು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮರಳು ಚೀಲವನ್ನು ಸಮುದ್ರ ದಂಡೆಯ ಉದ್ದಕ್ಕೂ ಸೇರಿಸಿ ಈ ಮಳೆಗಾಲದಲ್ಲಿ ತಮ್ಮ ಭೂಮಿಯನ್ನು ರಕ್ಷಿಸಿಕೊಳ್ಳುವಲ್ಲಿ ಸಫಲರಾಗಿದ್ದಾರೆ. ಆದರೆ ಇದೀಗ ಕಳೆದ 2 ದಿನಗಳಿಂದ ಸಮುದ್ರದ ಅಬ್ಬರ ಜೋರಾಗಿದ್ದು ಮರಳು ಚೀಲಗಳು ಸಮುದ್ರ ಪಾಲಾಗ್ತಾ ಇದೆ. ಈ ಬಾರಿ ಶಾಶ್ವತ ತಡೆಗೋಡೆ ಕಾಮಗಾರಿ ನಡೆಯಲೇಬೇಕಿದೆ. ಇಲ್ಲದಿದ್ದಲ್ಲಿ ನಮ್ಮ ಊರಿನ ಅಮೂಲ್ಯ ಆಸ್ತಿಪಾಸ್ತಿ ಸಮುದ್ರ ಪಾಲಾಗುವುದರಲ್ಲಿ ಸಂಶಯ ಇಲ್ಲ. ಶಾಸಕರು ಶಾಶ್ವತ ತಡೆಗೋಡೆ ನಿರ್ಮಾಣಕ್ಕೆ 1.6 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಹೆಚ್ಚುವರಿ ತಡೆಗೋಡೆಯನ್ನು ಸಂಪೂರ್ಣಗೊಳಿಸಲು ಮತ್ತೆ ಅಂದಾಜು 2 ಕೋಟಿ ರೂಪಾಯಿ ಅಗತ್ಯ ಇದೆ. ಈ ಭಾಗದಲ್ಲಿ ಬಂದರು ನಿರ್ಮಾಣವಾಗುವ ಮೊದಲು ತಡೆಗೋಡೆ ರಚನೆಯಾಗಬೇಕು. ಜೊತೆಗೆ ರಂಗಮಂದಿರ ಬಳಿ ಕಾಂಪೌಂಡ್ ರಚನೆಗೆ ಶಾಸಕರು ಅನುದಾನ ನೀಡುವುದಾಗಿ ಹೇಳಿದ್ದಾರೆ. ಶೀಘ್ರವೇ ಬಿಡುಗಡೆ ಮಾಡಿ ನಮ್ಮ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಪಣಂಬೂರು ಮೊಗವೀರ ಮಹಾಸಭಾದ ಅಧ್ಯಕ್ಷ ಮಾಧವ ಸುವರ್ಣ ಅವರು ಮನವಿ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಸರ್ಕಾರ ಈ ಬಗ್ಗೆ ನಿಗಾ ವಹಿಸಿ ಈ ವರ್ಷವೇ ಆ 100 ಮೀಟರ್ ಜೊತೆ ಇನ್ನೂ 200 ಮೀಟರ್ ಅದನ್ನು ಎಕ್ಸ್ಟೆನ್ಷನ್ ಮಾಡಿಸಿ ಅಲ್ಲಿವರೆಗೆ ಮಾಡಿದರೆ ಅಲ್ಲಿ ದಕ್ಷಿಣ ಭಾಗದಲ್ಲಿ ಈಗಾಗಲೇ ಒಂದು ತಡೆಗೋಡೆ ನಿರ್ಮಾಣ ಆಗಿ ನಿಂತಿದೆ. ಅಲ್ಲಿವರೆಗೆ ಟಚ್ ಮಾಡಿದರೆ ಈ ಸ್ಟ್ರೆಚ್ಚಲ್ಲಿ ಮತ್ತೆ ಕಡಲು ಕೊರತಾಗುವಂಥ ಸಂಭವ ಕಡಿಮೆ. ಆದರೆ ನಮ್ಮ ಶಾಸಕರು ಸಚಿವರು ಮುತುವರ್ಜಿ ವಹಿಸಿ ತಾವು ನೀಡಿದ ಭರವಸೆಯಂತೆ ಈ ವರ್ಷದಲ್ಲಿ ಆದಷ್ಟು ಶೀಘ್ರದಲ್ಲಿ ತಡೆಗೋಡೆ ನಿರ್ಮಾಣ ಆಗುವಂತೆ ಶ್ರಮಿಸಬೇಕು ಅಂತ ಹೇಳಿ ಪಣಂಬೂರು ಗ್ರಾಮಸಭೆ ಪರವಾಗಿ ನಾವು ಅವರೊಂದಿಗೆ